ಸ್ಮಾರ್ಟ್ ಸಿಟಿ ಎನ್ನುವ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರುವ ಮಂಗಳೂರು ನಗರದಲ್ಲಿ ಮತ್ತೆ ಅಲೆಮಾರಿಗಳು ತುಂಬಿ ಹೋಗಿದ್ದಾರೆ. ಕೊರೋನಾ ಬಂದ ಸಂದರ್ಭ ಇಲ್ಲಿದ್ದ ವಲಸೆ ಕಾರ್ಮಿಕರು, ಅಲೆಮಾರಿಗಳು, ಭಿಕ್ಷುಕರೆಲ್ಲರೂ ಅವರವರ ಊರಿಗೆ ಹೊರಟು ಹೋಗಿ ನಗರ ಸ್ವಲ್ಪ ಸ್ವಚ್ಛ ಸುಂದರವಾಗಿತ್ತು. ಆದರೆ ಕೊರೋನಾದ ಲಾಕ್ಡೌನ್ ತೆರವುಗೊಂಡು ಮತ್ತೆ ಎಲ್ಲಾ ಕಾರ್ಯಚಟುವಟಿಕೆ ಆರಂಭವಾಗ್ತಿದ್ದಂತೆ ಇಲ್ಲಿ ಅಲೆಮಾರಿಗಳು ತುಂಬಿಕೊಳ್ಳತೊಡಗಿದ್ದಾರೆ. ನಗರ ಪ್ರವೇಶದ ಪ್ರಮುಖ ಹೆಬ್ಬಾಗಿಲು ಎಂದೇ ಕರೆಸಲ್ಪಡುವ ರಾಷ್ಟ್ರೀಯ ಹೆದ್ದಾರಿ 66ರ ಪಂಪ್ವೆಲ್ನಲ್ಲಿ ಇದೀಗ ದೂರದ ಜಿಲ್ಲೆಗಳಿಂದ ಬಂದಿರುವ ಅಲೆಮಾರಿಗಳೇ ತುಂಬಿ ಹೋಗಿದ್ದಾರೆ. ಇಲ್ಲಿನ ಪಂಪ್ವೆಲ್ ಫ್ಲೈಓವರ್ ಕೆಳಭಾಗದಲ್ಲಿ ಉತ್ತರ ಭಾರತದಿಂದ ಬಂದಿರುವ ಅಲೆಮಾರಿಗಳೇ ಕಾಣಸಿಗ್ತಾರೆ. ಇವರಲ್ಲಿ ಬಹುತೇಕರು ಕುಡುಕರೇ ಆಗಿದ್ದಾರೆ. ಇನ್ನು ಮಹಿಳೆಯರು, ಮಕ್ಕಳು, ಪುಟ್ಟ ಮಕ್ಕಳು ಇಲ್ಲಿ ದಿನ ಬೆಳಗಾದ್ರೆ ಭಿಕ್ಷಾಟನೆ ಶುರು ಮಾಡ್ತಾರೆ. ವಾಹನಗಳನ್ನು ನಿಲ್ಲಿಸಿ ಚಾಲಕರ ಮುಂದೆ ಕೈಯೊಡ್ತಾರೆ. ಗಾಲಿ ಕುರ್ಚಿಯಲ್ಲಿ ಕುಳಿತುಕೊಂಡು ನಡು ರಸ್ತೆಯಲ್ಲೇ ಅಡ್ಡಾಡ್ತಾರೆ. ಅಲ್ಲದೆ ಮಲ ಮೂತ್ರವನ್ನ ರಸ್ತೆಯಲ್ಲೇ ಮಾಡಿಕೊಂಡು ದುರ್ನಾತ ಹೊಡಿಸ್ತಾರೆ. ಅತ್ತ ಬೆಂಗಳೂರು, ಇತ್ತ ಕಾಸರಗೋಡಿನಿಂದ ಬಂದು ಜನತೆ ಇಳಿಯುವ ಪಂಪ್ವೆಲ್ನಲ್ಲಿ ಇಂತಹ ವ್ಯವಸ್ಥೆಯನ್ನ ಕಂಡ ಅನ್ಯ ಜಿಲ್ಲೆಯ ಜನತೆಗೆ ಇದೇನು ಸ್ಮಾರ್ಟ್ ಸಿಟಿಯೋ ಅಥವಾ ಗಬ್ಬು ನಾರುವ ಊರೋ ಅಂತ ಆಡಿಕೊಳ್ಳುವಂತಾಗಿದೆ. ಇನ್ನು ಕರ್ನಾಟಕ ಬ್ಯಾಂಕ್ ಇಲ್ಲಿ ಫ್ಲೈಓವರ್ಗೆ ವರ್ಲಿ ಚಿತ್ತಾರವನ್ನ ಮೂಡಿಸಿ ಪಂಪ್ವೆಲ್ ಫ್ಲೈಓವರ್ ಮೆರುಗು ಮೂಡಿಸಿದೆ. ಆದರೆ ಇದೆಲ್ಲವೂ ಈಗ ಅಲೆಮಾರಿ ಭಿಕ್ಷುಕರಿಂದ ಬಣ್ಣಗೆಡುವಂತಾಗಿದೆ. ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾಧಿಕಾರಿಗಳು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಇವರನ್ನ ತೆರವುಗೊಳಿಸಲು ಮುಂದಾಗಿ ನಗರದ ಅಂದವನ್ನ ಉಳಿಸಬೇಕಾಗಿದೆ.